ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗಬೇಕಂದ್ರೆ, ಸಣ್ಣ ಇರೋರು ದಪ್ಪ ಆಗಬೇಕು ಅಂತಂದರೆ, ತಿಂದಿದ್ದೆಲ್ಲ ಬೇಗ ಜೀರ್ಣ ಆಗಬೇಕು, ನಮ್ಮ ಹಾರ್ಟ್ ಚೆನ್ನಾಗಿರಬೇಕು, ಕಿಡ್ನಿ ಚೆನ್ನಾಗಿರಬೇಕು ಅಂತಿದ್ರಿ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲ? ಆ್ಯಕ್ಚುಲಾಗಿ ನನ್ನ ತುಂಬಾ ಜನ ವೀವರ್ಸ್ ನನಗೆ ಮೆಸೇಜ್ ಮಾಡಿ ಈ ವೆಯ್ಟ್ ಗೇನ್ ಆಗುವಂಥದ್ದು ಅಂದರೆ ಸಪುರ ಇದ್ದರೆ ದಪ್ಪ ಆಗಲಿಕ್ಕೆ ಏನಾದರೂ ಹೋಮ್ ರೆಮಿಡೀಸ್ ಇದೆಯಾ ಅಥವಾ ಡಯಟ್ ಪ್ಲ್ಯಾನ್ ಫುಡ್ ಏನಾದರೂ ಇದ್ದರೆ ರೆಫರ್ ಮಾಡಿ ಮೇಡಮ್ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಒಂದು ಸೂಪರ್ ಸ್ಪೆಷಲ್ ತುಂಬಾ ನ್ಯಾಚುರಲ್ ಆಗಿರುವಂತಹ ಒಂದು ಮಿಲ್ಕ್ ಶೇಕ್ ರೆಸಿಪಿನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಮಗೆ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ನಮ್ಮ ದೇಹದೊಳಗಡೆ ಕ್ಯಾಲರಿ ಮತ್ತು ಪ್ರೋಟೀನ್ ಅಂಶ ಇರುವಂತಹ ವೈಟಮಿನ್ಸ್ ಅಂಶ ಇರುವಂತಹ ಫುಡ್ ಹೋಗಬೇಕು, ಆವಾಗಲೇ ನಾವು ದಪ್ಪ ಆಗೋದು. ಇಂಥ ವಿಶೇಷ ಕ್ಯಾಲರಿ ಇರುವಂತಹ ಫುಡ್ಡನ್ನು ನಮ್ಗೆ ಕೊಡುವಂತಹ ಒಂದು ಸ್ಪೆಷಲ್ ಜ್ಯೂಸ್ನ ರೆಸಿಪಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದನ್ನ ನೀವು ಟ್ರೈ ಮಾಡಿದರೆ ನ್ಯಾಚುರಲ್ ಆಗಿ ತುಂಬಾ ಸ್ವಾಭಾವಿಕವಾಗಿ ಹೆಲ್ದಿಯಾಗಿ ನೀವು ವೆಯ್ಟ್ ಗೇನ್ ಆಗ್ಬೋದು. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸ್ಪೆಷಲ್ ಆಗಿರುವಂತಹ ಮಿಲ್ಕ್ ಶೇಕನ್ನು ಮಾಡಲಿಕ್ಕೆ ನಾನೊಂದು ಸ್ಪೆಷಲ್ ಆಗಿರುವಂತಹ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದನ್ನ ಆ್ಯಕ್ಚುಲಿ ಕರ್ಪೂರವಳ್ಳಿ ಬಾಳೆಹಣ್ಣು ಅಥವಾ ಕರ್ಪೂರ ಬಾಳೆಹಣ್ಣು ಅಂತ ಕರೀತಾರೆ. ಇದನ್ನ ತಮಿಳುನಾಡು, ಕೇರಳ ಅಥವಾ ಈ ಮಂಗಳೂರು ಕಡೆ ಜಾಸ್ತಿ ಬೆಳೀತಾರೆ. ಬಾಳೆಹಣ್ಣಿನಲ್ಲಿ ತುಂಬಾ ಸಿಹಿಯಾಗಿರುವಂತಹ ಒಂದು ಬಾಳೆಹಣ್ಣು ಇದು. ನಿಮಗೆ ಈ ಬಾಳೆಹಣ್ಣೇ ಬೇಕು ಅಂತೇನೂ ಇಲ್ಲ, ಬೇರೆ ಅಂದರೆ ಈ ಪಚ್ಚೆ ಬಾಳೆಹಣ್ಣು, ಏಲಕ್ಕಿ ಅಥವಾ ಯಾವುದು ಬಾಳೆಹಣ್ಣು ಬೇಕಾದರೂ ತಗೋಬೋದು. ಇದಂತೂ ತುಂಬಾ ಎಫೆಕ್ಟಿವ್, ಯಾಕಂತಂದರೆ ಇದರಲ್ಲಿ ನ್ಯಾಚುರಲ್ ಆಗಿರುವಂತಹ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಆಗಿರೋದ್ರಿಂದ ವೆಯ್ಟ್ ಗೇನ್ ಆಗಬೇಕು ಅನ್ನೋರಿಗೆ ತುಂಬಾ ಒಳ್ಳೆಯದು. ಬರೀ ವೆಯ್ಟ್ ಗೇನ್ ಅಂತ ಮಾತ್ರ ಅಲ್ಲ, ಬಾಳೆಹಣ್ಣು ಆ್ಯಕ್ಚುಲಾಗಿ ನಮಗೆ ಡೈಜೆಷನ್ ಇರ್ಬೋದು, ನಮ್ಮ ಹಾರ್ಟಿಗಿರ್ಬೋದು, ಕಿಡ್ನಿಗಿರ್ಬೋದು ತುಂಬಾ ಒಳ್ಳೆಯದು. ಈ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಿಮಗೆ 1 ಗ್ಲಾಸಷ್ಟು ಮಿಲ್ಕ್ ಶೇಕ್ ಬೇಕು ಅಂತಂದರೆ 2 ಬಾಳೆಹಣ್ಣು ಹಾಕಿ ಸಾಕು. ತುಂಬಾ ಚೆನ್ನಾಗಿರುವಂಥ ದಪ್ಪ ಆಗಿರುವಂಥ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಅದಾದ ನಂತರ ನೀವು ಈ ಮಿಲ್ಕ್ ಶೇಕನ್ನು ವೆಯ್ಟ್ ಗೇನ್ ಮಾಡಲಿಕ್ಕೆ ಕುಡಿತೀರಂತಾದರೆ 1/4 ಗ್ಲಾಸಷ್ಟು ದಪ್ಪ ಹಾಲನ್ನು ತಗೊಳ್ಳಿ. ಕುದಿಸಿ ತಣ್ಣಗೆ ಮಾಡಿರುವಂತಹ ದಪ್ಪ ಹಾಲು. ಯಾಕೆ ದಪ್ಪ ಹಾಲು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನೀರು ಹಾಕಿ ಕುದಿಸಿ ತೆಳು ಮಾಡಿಟ್ಟಿರುವಂಥ ಹಾಲಲ್ಲಿ ಪ್ರೋಟೀನ್ಸ್ಗಳು ಡೈಲ್ಯೂಟ್ ಆಗಿರುತ್ತೆ. ಆದ್ದರಿಂದ ದಪ್ಪ ಹಾಲಲ್ಲಿ ನಿಮಗೆ ಹೈಯೆಸ್ಟ್ ವೈಟಮಿನ್ಸ್ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಮಿಲ್ಕ್ ಶೇಕ್ ಮಾಡಬೇಕು, ದಪ್ಪ ಆಗಲಿಕ್ಕೋಸ್ಕರ ಮಾಡಬೇಕು ಅಂತಿದ್ರೆ ನೀವು ದಪ್ಪ ಹಾಲನ್ನೇ 1/4 ಗ್ಲಾಸಷ್ಟು ತಗೊಳ್ಳಿ ಸಾಕು. ಅದಾದ ನಂತರ 2-3 ಏಲಕ್ಕಿನ ತಗೊಳ್ಳಿ. ಇದನ್ನ ಗುದ್ಬಿಟ್ಟು ನಾವು ಹಾಕಬೇಕು. ಇದಿಷ್ಟೇ, ಬಾಳೆಹಣ್ಣು, ಹಾಲು ಮತ್ತು ಏಲಕ್ಕಿ, ಬೇರೇನೂ ಬೇಕಾಗಿಲ್ಲ. ಈ ಮಿಲ್ಕ್ ಶೇಕಿಗೆ ನಾವು ಸಕ್ಕರೆ ಹಾಕಲ್ಲ, ಯಾಕಂತಂದರೆ ಈ ಬಾಳೆಹಣ್ಣು ಇದೆಯಲ್ವ, ಈ ಬಾಳೆಹಣ್ಣು ತುಂಬ ಸ್ವೀಟ್ ಇರುತ್ತೆ. ಆದ್ದರಿಂದ ನಾವು ಇದಕ್ಕೆ ಮತ್ತೆ ಸಕ್ಕರೆ ಸೇರಿಸೋ ಅವಶ್ಯಕತೆ ಇರಲ್ಲ. ನೀವು ಬೇರೆ ಬಾಳೆಹಣ್ಣು ಹಾಕೋದಿದ್ರೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿ, ಇಲ್ಲ ಬೆಲ್ಲನೂ ಬೇಕಾದರೂ ಸೇರಿಸ್ಬೋದು. ಇವಾಗ ಈ ಏಲಕ್ಕಿ ಇದೆಯಲ್ವ, ಏಲಕ್ಕಿದು ಸಿಪ್ಪೆನ ತೆಗೆದುಬಿಟ್ಟು ಏಲಕ್ಕಿನ ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಆಮೇಲೆ ನಾವಿದನ್ನ ಬಾಳೆಹಣ್ಣಿನ ಜೊತೆಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿದಾಗ ಪುಡಿ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತುಂಬಾ ಹಣ್ಣಾಗಿರೋ ಬಾಳೆಹಣ್ಣಾದರೆ ತುಂಬಾ ಚೆನ್ನಾಗಿ ಬರುತ್ತೆ, ಮಿಲ್ಕ್ ಶೇಕ್ ಸಖತ್ತಾಗಿ ಬರುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇಷ್ಟು ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು 2 ಬಾಳೆಹಣ್ಣನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಇನ್ನೇನಿಲ್ಲ, ಜಸ್ಟ್ ಗ್ರೈಂಡ್ ಮಾಡಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ. ಜ್ಯೂಸ್ ಮಾಡುವಂಥ ಮಿಕ್ಸರನ್ನು ತಗೊಂಡು ಅದಕ್ಕೆ ಈ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ
ಒಂದು 3/4 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ಳಿ. ಬಿಸಿ ಹಾಲು ಜೊತೆ ಯಾವತ್ತೂ ಈ ಮಿಲ್ಕ್ ಶೇಕ್ ಮಾಡೋಕ್ಕೆ ಹೋಗಬೇಡಿ. ಕುದಿಸಿ ತಣ್ಣಗಾಗಿರುವ ದಪ್ಪ ಹಾಲನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಮಗೆ ಫ್ಲೇವರಿಗೆ ಮತ್ತು ಆರೋಗ್ಯಕ್ಕೆ ಕೂಡ ಈ ಏಲಕ್ಕಿ ತುಂಬಾ ಒಳ್ಳೆಯದು. ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇಷ್ಟೇ. ಇದನ್ನ ಇವಾಗ ನಾನು ಗ್ರೈಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೋಡಿದ್ರಲ್ಲ, ಸೂಪರ್ ಹೆಲ್ದಿ ಆಗಿರುವಂತಹ ಕರ್ಪೂರ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗಿದೆ. ದಪ್ಪ ಆಗಲಿಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬೇಗನೆ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ದಿನಾನೂ ಕುಡಿಬೋದು. ದಿನ ಕುಡಿಯೋಕ್ಕಾಗಿಲ್ಲದಿದ್ದರೆ ಅಟ್ಲೀಸ್ಟ್ ವಾರಕ್ಕೊಂದು 2-3 ಸರಿಯಾದರೂ ಕುಡಿದ್ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾಯಿದ್ರಿ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಯಾಕಂತಂದರೆ ಬಾಳೆಹಣ್ಣಿನಲ್ಲೂ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದಾದ ನಂತರ ಈ ಹಾಲಲ್ಲಿ ಕೂಡ ಹೆವಿ ಪ್ರೋಟೀನ್ಸ್ ಇರುತ್ತೆ. ಆದ್ದರಿಂದ ಈ ಎಲ್ಲ ಪ್ರೋಟೀನ್ಸ್, ಕ್ಯಾಲರೀಸ್ ನಮ್ಮ ದೇಹ ಸೇರೋದ್ರಿಂದ ನಾವು ಆದಷ್ಟು ಬೇಗ ದಪ್ಪ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಮಾತ್ರ ಅಲ್ಲದೆ ತುಂಬಾ ಬೇಗ ನನಗೆ ವೆಯ್ಟ್ ಗೇನ್ ಆಗಬೇಕು ಅನ್ನೋರು ಈ ಮಿಲ್ಕ್ ಶೇಕ್ಗೆ ಈ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಇರುತ್ತಲ್ವ, ಅದಕ್ಕೆ ಪ್ರೋಟೀನ್ ಪೌಡರನ್ನು ಹಾಕಿ ಸ್ವಲ್ಪ ಕುಡಿದರೆ ತುಂಬಾ ಫಾಸ್ಟಾಗಿ ವೆಯ್ಟ್ ಗೇನ್ ಆಗುತ್ತೆ. ಒಳ್ಳೊಳ್ಳೆ ಕಂಪ್ನಿಯ ಒಳ್ಳೊಳ್ಳೆ ಅಂದರೆ ಬ್ರ್ಯಾಂಡೆಡ್ ಅಥೆಂಟಿಕೇಟೆಡ್ ಪ್ರೋಟೀನ್ ಪೌಡರ್ಗಳು ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಯಾವುದಾದ್ರೂ ಡಾಕ್ಟ್ರ್ ಹತ್ರ ನೀವು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅಥವಾ ಗೊತ್ತಿರೋರ ಹತ್ರ ತಿಳ್ಕೊಂಡು ನೀವು ಅದನ್ನ ತಂದು ಈ ಮಿಲ್ಕ್ ಶೇಕಿಗೆ ಹಾಕಿ ಕುಡಿಬೋದು. ಇಲ್ದಿದ್ರೆ ಬರ್ರಿ ಈ ಮಿಲ್ಕ್ ಶೇಕನ್ನು ಅಷ್ಟು ಮಾತ್ರ ಮಾಡಿ ಕುಡಿಯಿರಿ. ತುಂಬಾ ಒಳ್ಳೆಯದು. ಯಾಕಂತಂದರೆ ಬಾಳೆಹಣ್ಣು ಇರ್ಬೋದು, ಹಾಲಿರ್ಬೋದು, ಇದ್ರೆ ಎರಡರಲ್ಲೂ ಕೂಡ ಅಷ್ಟೇ ಹೈ ಅಂದರೆ ತುಂಬ ಪ್ರೋಟೀನ್, ತುಂಬ ಕ್ಯಾಲೋರಿ ಇರುತ್ತೆ. ಇದು ನಮಗೆ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ. ಟೋಟಲ್ ಆಗಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಹೆಲ್ದಿಯಾಗಿಡುತ್ತೆ. ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಎಲ್ಲ ಅಂಗಾಂಗಗಳನ್ನು ಕೂಡ ಹೆಲ್ದಿಯಾಗಿಡಲಿಕ್ಕೆ ಈ ಬಾಳೆಹಣ್ಣು ಮತ್ತು ಹಾಲು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನ್ನ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ನಿಮ್ಮ ಮೆಸೇಜಸ್ ಇದ್ದರೆ, ಫೀಡ್ಬ್ಯಾಕ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಮೂಲಕ ಮರೆಯದೆ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.